2026ನೇ 12 ತಿಂಗಳ ವೃಶ್ಚಿಕ ರಾಶಿಯವರ ಶುಭ ಅಶುಭ ಫಲಗಳು. ಪಂಚಮದಲ್ಲಿ ಶನಿ ಇದ್ದಾನೆ, ಅವನಿಂದ ಸ್ವಲ್ಪ ತೊಂದರೆ ಉಂಟು. ಸ್ವಲ್ಪ ಅನಾರೋಗ್ಯ, ಶನಿಯಿಂದ ಅಪವಾದಗಳು, ಕಿರಿಕಿರಿಗಳು ಬರುವಂಥ ಲಕ್ಷಣಗಳು ಉಂಟು. ಕೈಕಾಲಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ, ಗಂಟು ನೋವುಗಳ, ನರಕ್ಕೆ ಸಂಬಂಧ ನೋವುಗಳ, ಅದೇ ಸಂಬಂಧಿಕರಿಂದ ತೊಂದರೆಗಳು ಬರುವುದೆಲ್ಲ ಈ ರಾಶಿಯವರಿಗೆ ಆವಾಗ ಆಗ್ತಾ ಇರ್ತದೆ 6 ತಿಂಗಳು. ಆಸ್ತಿ ಪಾಸ್ತಿಗಳಲ್ಲೆಲ್ಲ ಗಲಾಟೆ ಬರುವುದ, ಕೋರ್ಟು ಕಚೇರಿಗೆ ಹೋಗುವುದ, ಕಿರಿಕಿರಿಗಳಾಗುವಂತಹ ಲಕ್ಷಣಗಳುಂಟು. ಬಂಧು ಮಿತ್ರರಿಂದ ಅಗಲಿಕೆ ಆಗುವುದು, ಬಂಧು ಮಿತ್ರರನ್ನು ದೂರ ಮಾಡುವುದು, ಇಂತಹ ಯೋಗಗಳುಂಟು. ಸ್ತ್ರೀ ಸಂಬಂಧ ಅಪವಾದಗಳನ್ನೆಲ್ಲ ಕೇಳುವುದು, ಇದೆಲ್ಲ ದೋಷಗಳಿಂದ ಮುಕ್ತರಾಗಬೇಕಾಗ್ತದೆ. 6 ತಿಂಗಳ ನಂತರ ಒಳ್ಳೆಯದುಂಟು. ಇಂತಹ ದೋಷಗಳು ಸ್ವಲ್ಪ ಬದಿಗೆ ಹೋಗ್ತದೆ. ನಾವು ಎಣಿಸಿದ ಕಾರ್ಯಗಳೆಲ್ಲ ಜಯ ಆಗ್ತದೆ, ಬೇಕಾದ ಅಭಿವೃದ್ಧಿ ಆಗ್ತದೆ, ಆರೋಗ್ಯ ಪ್ರಾಪ್ತಿ ಆಗ್ತದೆ, ಸಂಬಂಧಿಕರಿಂದ ತಂದೆ ತಾಯಿಯಿಂದ ಎಲ್ಲ ಅನುಕೂಲ ರೀತಿಯ ಅನುಗ್ರಹ ಆಗ್ತದೆ. ಮಕ್ಕಳ ಸಂಬಂಧಿ ಕೆಲವು ಚಿಂತೆಗಳು ಬರುವುದು, ವಿದ್ಯಾಭ್ಯಾಸದಲ್ಲಿ ಅವರವರು ಮಾಡುವ ಜಾಬಲ್ಯ, ಅವರಿಂದ ನಾವು ನಿಮ್ಮಿಂದ ಅವರು ಮಾಡುವಂಥ ವ್ಯವಹಾರದಲ್ಲಿಯ ಎಲ್ಲ ತೊಂದರೆಗಳು ಬರುವುದು ಯೋಗ ಉಂಟು. ಹಣಕಾಸಿನ ಬಗ್ಗೆ ವ್ಯವಹಾರ ಮಾಡುವುದು ಜಾಗೃತರಾಗಿರಬೇಕು. ಬಂಧು ಮಿತ್ರರೊಟ್ಟಿಗೆ ನಾವು ವ್ಯವಹಾರ ಮಾಡುವುದ, ಇದರಿಂದೆಲ್ಲ ತೊಂದರೆ ಬರುವುದು ಅಂತ ಉಂಟು. ಹಣ ಕೇಳಿಯ, ಹಣ ಕೊಟ್ಟ ಅಥವಾ ವ್ಯವಹಾರ ಮಾಡಿಯ, ಇದರಿಂದ ನಮಗೆ ಅಡೆತಡೆಗಳು ಬರುವುದು ಅಂತ ಉಂಟು. ಇದರಿಂದ ನಾವು ಸ್ವಲ್ಪ ದೂರ ಇರಬೇಕಾಗ್ತದೆ ವ್ಯವಹಾರದಲ್ಲಿ. ಸೆಪ್ಟೆಂಬರ್ ತಿಂಗಳ ನಂತರ ಸ್ವಲ್ಪ ಒಳ್ಳೆಯದುಂಟು. ನೂತನವಾಗಿ ಕಟ್ತಾ ಇದ್ದರೆ ಇಲ್ಲ ಕಟ್ಟುವ ಯೋಗಗಳೆಲ್ಲ ಬರ್ತದೆ ಮನೆಯೆಲ್ಲ. ಉದ್ಯೋಗದಲ್ಲಿಯೂ ಹಾಗೆ ಅಷ್ಟರವರೆಗೆ ಸ್ವಲ್ಪ ಹಿನ್ನಡೆ ಆಗ್ತದೆ, ಆ ನಂತರ ಮುನ್ನಡೆ ಬರ್ತದೆ. ಉದ್ಯೋಗದಲ್ಲೆಲ್ಲ ಸಂತೃಪ್ತರಾಗಿ ಮುಂದುವರಿಯಲಿಕ್ಕೆ ಆಗ್ತದೆ. ದತ್ತಾತ್ರೇಯ ಹೋಮ ಅಂತ ಉಂಟು, ಅದನ್ನು ಮಾಡಿದರೆ ಮತ್ತು ಜೀವನದಲ್ಲಿ ಒಳ್ಳೆಯ ಅನುಗ್ರಹ. ಶನಿ ಪೂಜೆ, ಶನಿ ಶಾಂತಿ ಹೋಮ ಮಾಡಿದರೆ ಈ ಶನಿ ದೋಷಗಳು ಮತ್ತು ಈ ಆದಿತ್ಯಾದಿ ನವಗ್ರಹರು ಇಷ್ಟಾರ್ಥವನ್ನು ಅನುಗ್ರಹ ಮಾಡಿಕೊಡ್ತಾರೆ. ಲಕ್ಷ್ಮೀ ನರಸಿಂಹ ಮಂತ್ರ ಅಂತ ಉಂಟು, ಇದರಿಂದ ನಮಗೆ ಶತ್ರುವಾದಿಗಳಿದ್ದರೆಲ್ಲ ದೂರ ಮಾಡಿಕೊಡ್ತಾರೆ, ಇಷ್ಟಾರ್ಥವನ್ನು ಅನುಗ್ರಹ ಮಾಡಿಕೊಡ್ತಾರೆ. ಆದರೆ ನಕ್ಷತ್ರಗಳು 27 ಉಂಟು, ಇದಕ್ಕೆ ರಾಶಿಗಳು 12 ಇರೋದು. ಆದ್ದರಿಂದ ನಾವು ಹುಟ್ಟಿನ ಲೆಕ್ಕಾಚಾರ ಹಾಕುವಾಗ ಜಾತಕ ವಿಮರ್ಶೆ ಬೇಕು ಅಂತ ಲೆಕ್ಕ. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆ ರಾಶಿಯಲ್ಲಿ ಯಾರು ಗೋಚರದಲ್ಲಿ ಇರ್ತಾರೆ, ಯಾವ ಗ್ರಹರು ಗೋಚರದಲ್ಲಿ ಇರ್ತಾರೆ, ಅವರ ಆ ಫಲಗಳನ್ನು ಹೇಳಿದ್ದೇನೆ. ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ಬೋದು, ಎರಡು ನಡೀತಾ ಇರ್ತದೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಅದೇ ಪ್ರಕಾರ ಹೊಸ ವಾಹನ ಖರೀದಿಯ, ಆಸ್ತಿಗಳನ್ನು ಖರೀದಿಯ, ಅದೇ ಪ್ರಕಾರ ಹೊಸ ವ್ಯವಹಾರವ, ಇದಕ್ಕೆಲ್ಲ ಅನುಗ್ರಹ ಕೊಡುವುದು ಆ ಜಾತಕ ವಿಮರ್ಶೆ ಮಾಡಿ. ಅದರಿಂದ ಶ್ರೇಯಸ್ಸು ಉಂಟು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಜೀವನದಲ್ಲಿ ಬರುವಂಥ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.